ರಾಜ್ಯದಲ್ಲಿ ಕೋವಿಡ್ ಸೋಂಕಿತರ ಪ್ರಮಾಣ ಹೆಚ್ಚಿದ ಹಿನ್ನೆಲೆಯಲ್ಲಿ ಕಾಸರಗೋಡು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸಭೆ ಕರೆದು ಕೋವಿಡ್ ನಿಗ್ರಹದ ಬಗ್ಗೆ ಚರ್ಚೆ ನಡೆಸಬೇಕೆಂದು ಮಾಜಿ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಈ ಕುರಿತು ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಕೇರಳ ರಾಜ್ಯದಲ್ಲಿ ಕೋವಿಡ್ ಸೋಂಕಿತರ ಪ್ರಮಾಣದಲ್ಲಿ ಏರಿಕೆಯಾಗುವುದರಿಂದ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಕಾಸರಗೋಡು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರತಿನಿಧಿಗಳು, ಜಿಲ್ಲಾಧಿಕಾರಿಗಳು, ಆರೋಗ್ಯ ಇಲಾಖೆ ಅಧಿಕಾರಿಗಳ ಜಂಟಿ ಸಭೆ ಕರೆದು ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ಸ್ಪಷ್ಟ ನಿರ್ದೇಶನ ನೀಡಬೇಕು ಎಂದು ಆಗ್ರಹಿಸಿದರು. ಇನ್ನು ಟೋಲ್ಗೇಟ್ನಲ್ಲಿ ಸಮಸ್ಯೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಪರಿಹಾರವನ್ನ ಕಂಡುಕೊಳ್ಳಬೇಕೆಂದು ಆಗ್ರಹಿಸಿದರು. ಆಡಳಿತ ಅಂತ ಹೇಳಿದ್ರೆ ನಾವು ಅಲ್ಲಿ ಇವರ ವಿರುದ್ಧ ಕ್ರಮ ಇಲ್ಲ, ಇಲ್ಲಿ ಟೋಲ್ ವಿರುದ್ಧ ಕ್ರಮ ಇಲ್ಲ. ಜನರಿಗೆ ಕಷ್ಟ ಕೊಡುವುದು ಆಡಳಿತ ಆಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಜನರಿಗೆ ಸಮಸ್ಯೆ ಬರುವಂತದನ್ನು ಇವರು ಸರ್ಕಾರ ಹೇಗೆ ಖುದ್ದು ನಿಂತು ನೋಡ್ತದೆ? ಜನ ಇವತ್ತು ಬಹಳಷ್ಟು ಇವತ್ತು ಸಮಯಾವಕಾಶ ಕೊಟ್ಟಿದ್ದಾರೆ. ಜನರ ತಾಳ್ಮೆ ಇವತ್ತು ಮುಂಚೆ ಅದೊಂದು ವರ್ಷ ಇವತ್ತು ಸರಿಪಡ ಜವಾಬ್ದಾರಿ ಸಚಿವರು ಮತ್ತು ನಮ್ಮ ಸಂಸದರು, ಯಾಕೆ ಅವರದೇ ಪಕ್ಷದ ಅಧ್ಯಕ್ಷ ಆದ ಕಾರಣ